ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಸುಡುಮದ್ದು ಸಿಡಿದ ತಕ್ಷಣ ಬಂದ ಜನರು ನದಿಗೆ ಧುಮುಕಿ ಮೀನು ಹಿಡಿಯೋಕೆ ರೆಡಿಯಾಗಿಬಿಡ್ತಾರೆ. ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಮೀನು ಹಿಡಿಯುವುದನ್ನ ಪವಿತ್ರ ಕಾಯಕವೆಂದೇ ಭಾವಿಸುತ್ತಾರೆ. ವಿಶೇಷ ಏನು ಗೊತ್ತಾ, 50ರಿಂದ 60 ಕಿಲೋಮೀಟರ್ ದೂರದಿಂದಲೂ ಇಲ್ಲಿ ಮೀನು ಹಿಡಿಯೋಕೆ ಅಂತಾನೆ ಜನ ಆಗಮಿಸ್ತಾರೆ. ಹಿಡಿದ ಮೀನನ್ನ ಏನು ಮಾಡ್ತಾರೆ ಅನ್ನೋ ಕುತೂಹಲನ. ಅದೇನೆಂದ್ರೆ, ಇಲ್ಲಿ ಹಿಡಿದ ಮೀನನ್ನ ಮನೆಗೆ ತೆಗೆದುಕೊಂಡು ಹೋಗಿ ಸತ್ತ ಪ್ರೇತಾತ್ಮಗಳಿಗೆ ಬಡಿಸುವ ಕ್ರಮ ಇದೆ. ಇದು ಈಗಲೂ ಕೂಡ ಹೆಚ್ಚಿನ ಮನೆಗಳಲ್ಲಿ ಆಚರಿಸಿಕೊಂಡು ಬರಲಾಗ್ತಿದೆ. ಇದರ ಮೀನು ಹಿಡಿದುಕೊಂಡು ನಮ್ಮ ಪ್ರೇತಗಳಿಗೆ ಅಂದರೆ ಹಿರಿಯರಿಗೆ ಬಳಸುವ ಪದ್ಧತಿ ಕೂಡ ಹಿಂದಿನಿಂದ ಕೂಡ ನಡೆಯುತ್ತಾ ಬರುತ್ತದೆ. ಆದ್ರೆ ಈ ಮೀನು ಹಿಡಿಯೋದು ದೈವಕ್ಕೆ ಪೂಜೆನ ಸಲ್ಲಿಸಿದ ನಂತರ. ಮುಂಜಾನೆಯಿಂದಲೇ ನಡೆಯುವ ಈ ಮೀನು ಬೇಟೆಗೆ ಇತಿಹಾಸವೇ ಇದೆ. ಇಲ್ಲಿಗೆ ಮೀನು ಹಿಡಿಯಲು ಬರುವ ಜನರು ತಮ್ಮ ಸ್ನೇಹಿತರೊಂದಿಗೆ, ಕುಟುಂಬಿಕರೊಂದಿಗೆ ಬಂದು ಗುಂಪು ಗುಂಪಾಗಿ ಮೀನುಗಳನ್ನ ಬಲೆಗೆ ಕೆಡವಿಕೊಂಡು ಸಿಕ್ಕ ಮೀನುಗಳನ್ನ ಮನೆಗೆ ಕೊಂಡೊಯ್ತಾರೆ. ಇನ್ನು ಕೆಲವರು ಈ ಮೀನನ್ನ ಇಲ್ಲಿಯೇ ಮಾರಾಟ ಮಾಡ್ತಾರೆ. ಅಂಕ ಆಯನದ ಬೂಡು ತಾರೆ ಬಾರೆ ಫಲದಿಂಜಿ ಉರ್ಕರುನ ಮದಿಮಾಲು ಸುರ್ಪುದ ನಾಡು ಪಜಿರ್ಡು ಗುಡ್ಡೆ ಸೀಮೆಡು ನಲಿಪು ನಡಕೆದ ನಡಾವರಿ ಪಜ್ಜೆದಿ ಒಂದು ಐಸಿರದ ತೆಲಿಪು ತೆಲಿಕೆದ ಸವಾರಿ. ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಮೀನು ಹಿಡಿಯುವುದನ್ನ ಪವಿತ್ರ ಕಾಯಕ ಎಂದೇ ಭಾವಿಸ್ತಾರೆ. ಇಲ್ಲಿ ಬಲೆಗೆ ಬೀಳುವ ಮೀನುಗಳನ್ನ ಮಾರಾಟ ಮಾಡಿ ಸಾವಿರಾರು ರೂಪಾಯಿ ಸಂಪಾದಿಸುವ ಒಂದು ವರ್ಗವೂ ಇದೆ. ಭಾರಿ ಬೇಡಿಕೆ ಇರುವ ಇಲ್ಲಿನ ಮೀನುಗಳನ್ನ ಖರೀದಿಸುವ ಇನ್ನೊಂದು ವರ್ಗವೂ ಇದೆ. ಕಂಡೀವು ಮೀನು ವರ್ಷಕ್ಕೊಮ್ಮೆ ಸೇವಿಸಲೇಬೇಕು ಎಂದು ಭಾವಿಸುವವರು ಅದರ ಬೆಲೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಾನು ಕಳೆದ 30-35 ವರ್ಷದಿಂದ ಇಲ್ಲಿಗೆ ಮೀನು ಹಿಡಿಲಿಕ್ಕೆ ಬರ್ತಾ ಇದ್ದೇನೆ. ಜನ ಅಂದರೆ ತುಂಬ ದೂರದಿಂದ ಎಲ್ಲ ಜಾತಿ ಜನಾಂಗದವರು ಎಲ್ಲರೂ ಬರ್ತಾರೆ. ಬೆಳಿಗ್ಗೆ 7 ಗಂಟೆಗೆ ಇಲ್ಲಿ ಒಂದು ಬೆಡಿ ಆಗ್ತದೆ. ಆ ಬೆಡಿ ಎದ್ಬಿಟ್ಟ ನಂತರ ಎಲ್ಲರೂ ಇಲ್ಲಿ ಮೀನು ಹಿಡಲಿಕ್ಕೆ ಬರಬೇಕು. ಬೇರೆ ಬೇರೆ ರೀತಿಯ ಮೀನು ಸಿಗ್ತಾ ಉಂಟು ಇಲ್ಲಿ. ಅಂದರೆ ವರ್ಷದಲ್ಲಿ 2 ದಿವಸ ಮಾತ್ರ ಮೀನು ಹಿಡಲಿಕ್ಕೆ. ಒಂದು ಮೊನ್ನೆ ಏಪ್ರಿಲ್ 14ಕ್ಕೆ ಸಂಕ್ರಮಣ ಆಯಿತು, ಅಲ್ಲಿ ಹಿಡಿತಾರೆ.
ಆ ನಂತರ ಅದಕ್ಕೆ ಪ್ರಸಾದ ಹಾಕ್ತಾರೆ ಆ ದಿವಸ. ಆಮೇಲೆ 1 ತಿಂಗಳು ಯಾರು ಮೀನು ಹಿಡಿಲಿಕ್ಕಿಲ್ಲ. ಮೊದಲು ಹಿಂದಿನ ಕಾಲದಲ್ಲಿ, ಈಗ ಇಲ್ಲಿ ಹತ್ತಿರವೇ ಇರೋದು. ಮೊದಲು ನಾವು ಸಾಧಾರಣ ಇಲ್ಲಿ ಒಂದು 20-25 ಕಿಲೋಮೀಟರ್ ದೂರದಿಂದ ಬರ್ತೇವೆ. ಸುಸಜ್ಜಿತ ಸಂಚಾರದ ವ್ಯವಸ್ಥೆ ಇಲ್ಲದಿದ್ದಾಗ ಹಿಂದಿನ ರಾತ್ರಿ ಇಲ್ಲಿಗೆ ಬಂದು ಪಕ್ಕದ ಗುಡ್ಡದಲ್ಲಿ ಆಸರೆಯನ್ನ ಪಡೆದುಕೊಂಡು ಗೆಡ್ಡೆ ಗೆಣಸನ್ನ ತಿಂದು ಮುಂಚಾನೆ ನದಿಗೆ ಇಳಿಯುತ್ತಿದ್ದ ಕಾಲವೇ ಒಂದಿತ್ತು. ಅಂತಹ ಸಂದರ್ಭದಲ್ಲಿ ಇಲ್ಲಿ ಬೆಲ್ಲ ನೀರು ಕೊಡುವ ಸಂಪ್ರದಾಯವಿತ್ತು. ಈಗಲೂ ನದಿ ಬದಿಯ ಕೆಲ ಮನೆಗಳಲ್ಲಿ ಬೆಲ್ಲ ನೀರು ನೀಡುವುದು ವಿಶೇಷ ಅಂತಾನೆ ಹೇಳ್ಬೋದು. ಪಜಿರ್ಡು ಗುಡ್ಡೆ ಸೀಮೆಡು ನಲಿಪು ನಡಕೆದ ನಡಾವರಿ ಪಚ್ಚೆ ಪಜಿರ್ಡು ಗುಡ್ಡೆ ಸೀಮೆಡು ನಲಿಪು ನಡಕೆದ ನಡಾವರಿ ಪಜ್ಜೆದಿ ಒಂದು ಐಸಿರದ ತೆಲಿಪು ತೆಲಿಕೆದ ಸವಾರಿ ಪಜ್ಜೆದಿ ಒಂದು ಐಸಿರದ ತೆಲಿಪು ತೆಲಿಕೆದ ಸವಾರಿ ಮೀನು ಹಿಡಿಯುವವರು ತಮ್ಮ ತಮ್ಮ ಕಂತಬಲೆ, ಗೋರಬಲೆ, ಬೀಸಬಲೆ, ಅಟ್ಟಿಬಲೆಯಲ್ಲಿ ಕೋಲೈತರು, ಇರ್ಪೆ, ಪಯ್ಯೆ, ಮಾಲ, ಕೇವಾಜೆ, ಮುಗುಡು, ಎಟ್ಟಿ, ಜೆಂಜಿ, ಕಾನೆ, ಸುದೇತನಂಗ, ಮುಡೈ, ಮುಲಿತರು ಇನ್ನಿತರ ಮೀನುಗಳನ್ನ ಹಿಡಿಯುತ್ತಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ತುಳುನಾಡಿನ ಮಣ್ಣಿನಲ್ಲೊಂದು ಇಂತಹದೊಂದು ಪದ್ಧತಿ ಅನುಸರಿಸಿಕೊಂಡು ಬರುತ್ತಿರೋದು ತುಂಬಾನೇ ವಿಶೇಷ. ಇಂತಹ ಪ್ರತಿಯೊಂದು ಜಾತ್ರೆಗಳು ಊರಿನ ಗಲ್ಲಿಗಳಲ್ಲಿ ನಡೆದುಕೊಂಡು ಬರ್ತಾ ಇರೋದು ಅದರ ಗತ್ತು ಗೈರತನ್ನ ಸಾರ್ತಾ ಇದೆ ಅಂತಾನೆ ಹೇಳ್ಬೋದು.
ಸಾವಿರಾರು ಗ್ರಾಮದ ಕಂಡಿಗಿಯ ಶ್ರೀ ಧರ್ಮದರಸು ಕ್ಷೇತ್ರದಲ್ಲಿ ನಡೆಯುವ ಮೀನು ಹಿಡಿಯುವ ಜಾತ್ರೆ ಇತಿಹಾಸ ಪ್ರಸಿದ್ಧವಾಗಿದ್ದು ಈಗಲೂ ಭಕ್ತರು ಅದೇ ಪರಿಪಾಠವನ್ನ ಆಚರಿಸುತ್ತಾ ಬಂದಿದ್ದಾರೆ. ಈ ವಿಶೇಷ ದಿನದಂದು ದೈವಸ್ಥಾನದ ನದಿಯಲ್ಲಿ ಹಿಡಿದ ಮೀನನ್ನ ಮನೆಗೆ ಹಿಡಿದುಕೊಂಡು ಹೋಗಿ ಪದಾರ್ಥ ಮಾಡಿ ದೈವಗಳಿಗೆ ಬಳಸಿ ಅದನ್ನೇ ಪ್ರಸಾದ ಎಂದು ಸ್ವೀಕರಿಸುವುದೇ ಇಲ್ಲಿಯ ವಿಶೇಷತೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ.